ನಾನು ಒಂದು ಕನ್ನಡದ ಕಮ್ಮಟದಲ್ಲಿ ಕನ್ನಡ ಭಾಷಾ ಹಾಸ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಆ ಹಾಸ್ಯಗಳು ಹೇಗೆ ಇರುತ್ತದೆ ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಎಂಬುದನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಲ್ಲಿ ಕವಿತೆಯ ಗುಣಲಕ್ಷಣಗಳ ಬಗ್ಗೆ ಉಪನ್ಯಾಸ ನೀಡಿದವರು ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು. ನಿಜವಾಗಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಅವರು ಬಹಳ ಉತ್ತಮ ರೀತಿಯಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಇದನ್ನು ಮಾಡಿದ್ದಾರೆ. ನಿಮಗೆ ಅದನ್ನು ಪ್ರಾತ್ಯಕ್ಷಿಕೆ ರೂಪದಲ್ಲಿ ಅಂದರೆ ಯಾವ ರೀತಿಯಲ್ಲಿ ಹಿಂದಿನ ಸಾಹಿತ್ಯಗಳೆಲ್ಲ ಬಂದಿದೆ. ಈಗ ಅಧ್ಯಾಪಕರು ಅವರು ಕುಂಪಲದವರು ಒಂದು ಕವನವನ್ನು ಕೊಟ್ಟರು. ಈ ಕವನ ಅಂತ ಹೇಳಿದ ಕೂಡಲೇ ಅಲ್ಲಿ ಮೊದಲಿನ ಚಿಂತನೆಗಳಲ್ಲಿ ಎಷ್ಟೋ ಮಂದಿ ಕವಿಗಳು, ಸಾಹಿತಿಗಳು ಧ್ವನಿಪೂರ್ಣವಾದಂಥ ವಿಷಯವನ್ನು ಕೊಡುವುದಕ್ಕೆ ಬೇಕಾಗಿ ಅಲ್ಲಿ ಗುರು ಲಘು ಪ್ರಾಸಗಳನ್ನು ಇಟ್ಟುಕೊಳ್ಳದೆ ಅಥವಾ ಒಂದು ರೀತಿಯಲ್ಲಿ ಬರಿತಾ ಇದ್ದರು. ಅಂದರೆ ಅದರಲ್ಲಿ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಸಂದೇಶವನ್ನು ಕೊಡಬೇಕಿತ್ತು. ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಒಂದು ಪ್ರಾಸವನ್ನು ಉತ್ತರ ಪ್ರಾಸವ ಪೂರ್ವ ಪ್ರಾಸವ ಇಟ್ಟುಕೊಂಡು ಮಧ್ಯದ ಒಂದು ಲಯದಲ್ಲಿ ಅದು ಯಾವುದೇ ಛಂದಸ್ಸಿನವಾದಂಥ ಒಂದು ವಿಷಯವನ್ನು ಇಟ್ಟುಕೊಳ್ಳದೆ ಆ ಕವನವನ್ನು ಪೂರ್ತಿಗೊಳಿಸುವಂಥ ವಿಚಾರ. ಈಗ ಎಷ್ಟೋ ಮಂದಿ ಬರೆದವರು ನೋಡಿದರೆ ನಾವು ಕನ್ನಡಿಯಂತೆ ಸ್ವಚ್ಛ ಈ ಕನ್ನಡ ನನ್ನೊಲವಿನ ಭಾವ ಕ್ರಿಯಾಶೀಲವಾಗುವ ತನಕ. ಕನ್ನಡಿಯಂತೆ ಸ್ವಚ್ಛ ಈ ಕನ್ನಡ ನನ್ನೊಳಗಿನ ಭಾವ ಕ್ರಿಯಾಶೀಲವಾಗುವ ತನಕ ಅಂತ ಇಲ್ಲಿ ಇದರಲ್ಲಿ ಅದನ್ನು ಕೂಡ ಈ ಸಂಗೀತಗಾರರು ಹಾಡ್ತಾರೆ ಬಿಡಿ. ಅದು ಏನೋ ಮಾಡಿ ಅವರು ಹಾಡೋದು. ಕನ್ನಡಿಯಂತೆ ಸ್ವಚ್ಛ ಈ ಕನ್ನಡ ನನ್ನೊಳಗಿನ ಭಾವ ಕ್ರಿಯಾಶೀಲವಾಗುವ ತನಕ. ಏನು ಉಂಟು ಅದರಲ್ಲಿ ಭಾಳ ಚೆನ್ನಾಗಿ ಬರೀತಾರೆ ಅವರು. ಆ ಥರದ ಒಂದು ಧ್ವನಿಯನ್ನು ಕೊಡುವ ರೀತಿಯಲ್ಲಿ ಅದೇ ಥರ ಒಂದು ಲೈನ್ ಉದ್ದ, ಒಂದು ಲೈನ್ ಗಿಡ್ಡ, ಅದು ಯಾವುದೇ ರೀತಿಯ ಗುರು ಲಘುಗಳನ್ನೆಲ್ಲ ಇಟ್ಟುಕೊಳ್ಳದೆ ಬರೆಯುವಂಥ ಒಂದು ವಿಷಯಗಳು ಅದು ಆ ರೀತಿ. ಆಮೇಲೆ ಬೇಂದ್ರೆ, ಕುವೆಂಪು, ಶಿವರುದ್ರಪ್ಪ ಇಂಥ ಕವಿಗಳೆಲ್ಲ ಈಗಾಗಲೇ ಹೇಳಿದರು ನೋಡಿ, ಗೇಯ ಕವನ. ಸಂಗೀತಗಾರರಿಗೆ ಅದು ಗೇಯ ಕವನ ಬೇಕು. ಆ ಗೇಯ ಕವನ ಪೂರ್ವಪ್ರಾಸ, ಉತ್ತರ ಪ್ರಾಸ ಮತ್ತು ಗೇಯತೆ ಇದ್ದರೆ ಮಾತ್ರ ಅದು ಹಾಡಲಿಕ್ಕಾಗ್ತದೆ. ಅದು ಗೇಯತೆಗಳು ಕೂಡ ತಾಳಬದ್ಧವಾಗಿ ಜಂಪೆ ತಾಳ, ರೂಪಕ ತಾಳ, ಅಷ್ಟತಾಳ, ಏಕತಾಳ ಮತ್ತು ಬೇರೆ ಬೇರೆ ನಮ್ಮ 35 ಇದರಲ್ಲಿ 7 ತಾಳಗಳಲ್ಲಿ 35 ವಿಭಾಗಗಳು, ಈ ಥರ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಅದನ್ನು ಹಾಡಲಿಕ್ಕಾಗ್ತದೆ. ಉದಾಹರಣೆಗೆ ನಾನೊಂದು ಹೇಳ್ತಾ ಇದ್ದೇನೆ. ಪುರಂದರದಾಸರ ಒಂದು ಸಾಹಿತ್ಯವನ್ನು, ಆ ಸಾಹಿತ್ಯವನ್ನು ಸಂಗೀತಗಾರನ ಒಂದು ತಜ್ಞತೆ ಇದ್ದಾಗ ಯಾವ ತಾಳಕ್ಕೆ ಅದನ್ನು ತಗೊಂಡು ಹೋಗಲಿಕ್ಕೂ ಕೂಡ ಆಗ್ತದೆ ಎಂಬುದನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕು ನಾನು. ಉದಾಹರಣೆಗೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರಗಳಂಬಿಗ, ಯಾರಿಂದಲಾಗದು ಅಂಬಿಗ, ಸಂಭ್ರಮದಿವು ನೋಡಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ. ಇದೊಂದು ತಾಳ. ಇದರಲ್ಲೇ ಶುರುವಾಗೋದು ಭಜನೆ ಅಲ್ವಾ. ಎರಡನೇ ಚರಣಕ್ಕೆ ಹೋಗುವಾಗ ಅದನ್ನು ಹೊಳೆಯ ಬರವ ನೋಡು ಅಂಬಿಗ, ಎನ್ನ ಸೆಳೆದುಕೊಂಡೊಯ್ಯೋನೆ ಅಂಬಿಗ, ಹೊಳೆಯ ಬರವ ನೋಡು ಅಂಬಿಗ, ಎನ್ನ ಸೆಳೆದುಕೊಂಡೊಯ್ಯೋನಿ ಅಂಬಿಗ, ಸುಳಿಯೊಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದುಕೊಂಡೊಯ್ಯೋನಿ ಅಂಬಿಗ, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಆಯ್ತಾ? ತಾಳ ಬದಲಾವಣೆ ಆಗ್ತದೆ. ಈಗ ಆರು ತೆರೆಯ ನೋಡು ಅಂಬಿಗ, ಎನ್ನ ಮೀರಿ ಬರುತ್ತದೆ ಇದೆ ಅಂಬಿಗ, ಆರು ತೆರೆಯ ನೋಡು ಅಂಬಿಗ, ಅದು ಮೀರಿ ಬರುತ್ತಲಿ ಇದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸು ಅಂಬಿಗ, ಅಂಬಿಗ 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 ನಾನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಆಯಿತಾ? ಆಮೇಲೆ ಚುರುಕು ತಾಳಕ್ಕೆ ಹೋಗೋದಾದ್ರೆ, ಸತ್ಯವೆಂಬುದೇ ಹುಟ್ಟಂಬಿಗ, ಸತ್ಯವೆಂಬುದೇ ಹುಟ್ಟಂಬಿಗ, ಎನ್ನ ಸತ್ಯವೆಂಬುದೇ ಹುಟ್ಟಂಬಿಗ. ಆಮೇಲೆ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ಅಲ್ಲಿವರೆಗೆ ಈ ಚುರುಕು ತಾಳದಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಪುರಂದರ ವಿಠಲನ ಈ ಗೀತೆ ಅಂದರೆ ನಾವು
ಮನಸ್ಸು ಮಾಡಿದರೆ ಆ ಸಾಹಿತ್ಯಗಳು ಯಾವ ರೀತಿಯಲ್ಲಿ ಕನ್ನಡಿ ಹಾಗೆ ಇದ್ದೆ ನೋಡಿ, ನಮಗೆ ಬೇರೆ ಬೇರೆ ತಾಳಕ್ಕೆ ಸೇರಿಸುವಂಥ ರೀತಿಯಲ್ಲಿ ಅದು ಒಂದು ರೀತಿಯ ಅಷ್ಟು ಸುಲಭದ ರೂಪದಲ್ಲಿ ಅವರೆಲ್ಲ ಕೃತಿ ರಚನೆ ಮಾಡಿದವರು ದಾಸಶ್ರೇಷ್ಠರುಗಳು ಕೂಡ. ಹಾಗೆ ಕವಿಗಳು ಏನು ಕಡಿಮೆಯವರಲ್ಲ, ಎಲ್ಲ ವಿದ್ವಾಂಸರು ಕೂಡ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಅನೇಕ ಸಾಹಿತಿಗಳು, ಅಮೃತರಾಗಲಿ, ಪಾಲ್ತಾಡಿ ರಾಮಕೃಷ್ಣರ ಆಚಾರ್ಯರಾಗಲಿ, ಇವರೆಲ್ಲ ಬಹಳ ಒಳ್ಳೆಯರಿದೆ. ಪುಂಚಿತ್ತಾಯರು ನಮ್ಮ ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಒಳ್ಳೆಯರು. ಮತ್ತು ಯುವ ಸಾಹಿತಿಗಳು ಕೂಡ ಈಗ ಇದ್ದ ಹಾಗೆ ಇವತ್ತಿಗೆ ನಾವು ಹಾಡಲಿಕ್ಕಿದ್ದೇವೆ ಡಾಕ್ಟರ್ ದಿನಕರ ಪಚ್ಚಾನಾಡಿ ಅವರ. ಯಾಕಂದರೆ ಇವತ್ತು ಕಮ್ಮಟದಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳ ಹಾಡುಗಳನ್ನು ನಾವು ಹಾಡ್ತೇವೆ. ಅರುಣ್ ಉಳ್ಳಾಲ್ರವರ ಹಾಡು ಒಂದು ಕೊಟ್ಟಿದ್ದಾರೆ, ಅದನ್ನು ಹಾಡ್ತೇವೆ. ದಿನಕರ ಪಚ್ಚನಾಡಿ ಅವರ ಒಂದು ಹಾಡು ಹಾಡ್ತೇವೆ. ಆಮೇಲೆ ಭಾಸ್ಕರ್ ರೈ ಕುಕ್ಕೊಳ್ಳಿ ಅವರ ಒಂದು ಹಾಡು ಹಾಡ್ತೇವೆ. ಅದಲ್ಲದೆ ನಾವು ಇವತ್ತು ಹಾಡುವಂಥ ನಮ್ಮ ಗಾಯಕರು ಬರ್ತಾರಲ್ಲ, ಕುವೆಂಪು, ಬೇಂದ್ರೆ, ಶಿವರುದ್ರಪ್ಪ, ನಿಸಾರ್ ಅಹಮದರ ಎಲ್ಲ ಗೀತೆಗಳನ್ನು ಅವ್ರು ಹಾಡ್ತಾರೆ. ಹಾಗಾಗಿ ಈ ಎಲ್ಲ ಗೀತೆಗಳನ್ನು ನಾವು ಇವತ್ತು ಪ್ರಸ್ತುತಪಡಿಸಲಿಕ್ಕಿದ್ದರೆ ಇದು ಗೀತ ಗಾಯನ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ಒಂದು ವಿಚಾರದಲ್ಲಿ ನಾವೆಲ್ಲ ಇದ್ದೇವೆ. ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಒಂದು ಕಮ್ಮಟದಲ್ಲಿ 2 ಉಪನ್ಯಾಸ ನೀಡಿದಂಥ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರಿಗೆ ಮತ್ತು ಡಾಕ್ಟರ್ ನಮ್ಮ ಅರುಣ್ ಉಳ್ಳಾಲ್ರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ನಾವು ಜಂಟಿ ಸಂಸ್ಥೆಗಳ ಮೂಲಕವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ನಮ್ಮ ತರಬೇತಿ ಕೇಂದ್ರ ಇರ್ಬೋದು, ಇದರ ಮೂಲಕ ನಾವು ನಿಮ್ಮೆಲ್ಲರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕನ್ನಡ ಭಾಷೆಯ ಬಗ್ಗೆ ನಾನು ಸ್ವಲ್ಪ ಹೊತ್ತು ಮಾತನಾಡೋದು, ಯಾಕಂದರೆ ಇಲ್ಲಿ ಊಟ ಸಂಗೀತಕ್ಕೆಲ್ಲ ಬ್ರೇಕ್ ಆದಾಗ ಫೇಸ್ಬುಕ್ನಲ್ಲಿ ಅದು ಕೂಡ ಸಮಸ್ಯೆ ಬರ್ತದೆ ಅಂತೇಳಿ. ಏನು ಸಮಸ್ಯೆ ಇಲ್ಲ, ಯೂಟ್ಯೂಬ್ ಇದೆ, ಆಮೇಲೆ ಕೂಡ ನೋಡ್ಬೋದು. ಅವರು ಕೂಡ ಊಟ ಮಾಡಲಿ, ನೋಡುವವರು ಕೂಡ ಹೋಗಿ ಮನೆಗೆ ಅಲ್ವಾ, ಅಥವಾ ಅವರು ಕೂಡ ಎಲ್ಲಿಯಾದರೂ ಬಾತ್ರೂಮಿಗೆ ಹೋಗಿ ಬರಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಈಗ ಕನ್ನಡ ಭಾಷೆಯ ಅಂತ ಹೇಳಿದ ಕೂಡಲೇ ಕನ್ನಡ 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 ಅಂಥೇಳಿ ನಾವು ಭಾಷಣ ಮಾಡ್ತೇವೆ ಇವತ್ತು. ಆದರೆ ಸಾಮಾನ್ಯವಾಗಿ ಬಂದೇ ಬರ್ತದೆ ಇಂಗ್ಲೀಷೆಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಟಿ ವಿ ನೋಡುವಾಗ ಅಥವಾ ನಮ್ಮ ಯಾವುದೇ ದೂರದರ್ಶನವನ್ನು ನೋಡುವಾಗ ಬೇರೆ ಬೆಳಗ್ಗೆ ಎದ್ದ ಕೂಡಲೇ ನೀವು ನೋಡಿ ಅದನ್ನು ಓಪನ್ ಮಾಡಿ ಬೇಕು, ಇದು ಕನ್ನಡ ವಾಹಿನಿ ಅಂತ ಹೇಳ್ತದೆ. ಇದು ಕನ್ನಡ ವಾಹಿನಿ ಅಂತ ಹೇಳಿ ಆಮೇಲೆ ಅದರಲ್ಲಿ ಬರುವುದೆಂಥದ್ದು ಬಿಗ್ ಬಾಸ್, ಆಮೇಲೆ ಮಜಾ ಟಾಕೀಸ್, ಒಂದು ಕೂಡ ಕನ್ನಡದ ಹೆಡ್ಡಿಂಗ್ ಇದು ಯಾವುದಿಲ್ಲ. ಆಮೇಲೆ ಬೇರೆ ಬೇರೆ ಕಾಮಿಡಿ ಟೈಮ್ಸು, ಇಂಥದ್ದೆಲ್ಲ ಯಾವ ಕಾರ್ಯಕ್ರಮಗಳು ಬರ್ತದೆ ಅದು ಯಾವುದು ಕೂಡ ಕನ್ನಡ ಹೆಡ್ಡಿಂಗ್ನಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇದೆ. ಇಂಥದ್ದೆಲ್ಲ ಅವಸ್ಥೆ ನಮ್ಮದು ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಆಂದೋಲನದ ಬಗ್ಗೆ, ಕನ್ನಡ ಚಳವಳಿಯ ಬಗ್ಗೆ ಒಂದು ದೊಡ್ಡ ಸಮಾರಂಭ ಆಗಿತ್ತಂತೆ. ಸುಮಾರು ಜನ ಅತಿಥಿಗಳೆಲ್ಲ ಸೇರಿದ್ದಾರೆ. ಒಬ್ಬರು ಭಾಷಣ ಮಾಡ್ತಾ ಇದ್ದಾರಂತೆ, ಇವತ್ತು ಕನ್ನಡ ಆಂದೋಲನವನ್ನು ಮಾಡ್ತಾ ಇದ್ದೀರಿ, ಕನ್ನಡ ಭಾಷೆಯ ಬಗ್ಗೆ ನೀವು ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಸಂತೋಷ ಆಗಿದೆ, ಇಂಥ ಭಾಷೆ ಉಳಿಬೇಕು, ಬೆಳಿಬೇಕು, ಈ ರೀತಿ ನೀವು ಕೆಲಸ ಮಾಡೋದಕ್ಕೆ ತುಂಬ ಅಭಿನಂದನೆಗಳು. ಹಾಗಾಗಿ ಇಂಥ ಒಂದು ಸಮಾರಂಭ ಯಾವಾಗ ಮಾಡೋದಿದ್ದರೂ ಕೂಡ ನಾನು ಖಂಡಿತವಾಗಿ ನಿಮ್ಮೊಟ್ಟಿಗೆ ಬರ್ತಾ ಇದ್ದೇನೆ. ಅದಲ್ಲದೆ ಇಂತಹ ಒಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದು ಇಲ್ಲೊಂದು ಒಳ್ಳೆಯ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತೇಳಿ ಕೂತರಂತೆ. ಆವಾಗ ಅದರಲ್ಲಿ ಯಾರೋ ಕೈಯಲ್ಲಿ ಹಿಡಿದ್ರು, ಸ್ವಾಮಿ ನಿಮ್ಮ ಭಾಷಣ ಒಳ್ಳೆಯದಾಯಿತು ಕನ್ನಡದ್ದು ಭಾಷೆಯ ಬಗ್ಗೆ, ಆದರೆ ಕೊನೆಗೊಂದು ನೀವು ಥ್ಯಾಂಕ್ಸ್ ಹೇಳಬಾರ್ದಿತ್ತು ಅಂತ ಹೇಳಿದ್ರಂತೆ. ಹೌದಾ, ಸಾರಿ ಅಂತ ಹೇಳಿದ್ರಂತೆ. ಆಗೋದಿಲ್ಲ, ಯಾರ ಹತ್ರ ಕೂಡ ಹೀಗೆ ನಮ್ಮ ಭಾಷೆಗಳೆಲ್ಲ ಮಿಕ್ಸ್ ಆಗಿ ಹೌದಾ ಸಾರಿ ಅಂತ ಹೇಳಿಕೊಂಡು ಅವರು ಎಲ್ಲ ಭಾಷೆಯನ್ನು ಮಿಕ್ಸ್ ಮಾಡಿಕೊಂಡೇ ಕನ್ನಡವನ್ನು ಮಾತಾಡುವವರು ಇರುವುದಂತ ಹೇಳಿದರೆ, ಹಾಗಾಗಿ ಬಹಳ ಆಲೋಚನೆ ಮಾಡಬೇಕು ನಾವು. ನಮ್ಮಲ್ಲಿ ಇವತ್ತು ಸರ್ಕಾರದವರು ಕಡತಗಳೆಲ್ಲ ಕನ್ನಡ ಆಗಬೇಕು ಮತ್ತು ಎಲ್ಲ ರೀತಿಯಲ್ಲಿ ಕನ್ನಡದಲ್ಲಿ ವರ್ತಿಸಬೇಕು, ಕೋರ್ಟ್ ಕಚೇರಿಗಳಲ್ಲಿ ಕೂಡ ಕನ್ನಡ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಅದು ಉಂಟು, ಚಾಲನೆಯಲ್ಲಿ ಉಂಟು ಆ ಎಲ್ಲ ವಿಚಾರಗಳೆಲ್ಲ. ಆದರೆ ಪರಿಪೂರ್ಣ ಆಗಿ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಹಾಗಾಗಿ ಒಂದು ವಿಷಯ ಅದರಲ್ಲಿ ಏನಂತ ಹೇಳಿದರೆ, ಎಲ್ಲ ವ್ಯಾಪಾರಸ್ಥರು ಕೂಡ ಕನ್ನಡದಲ್ಲಿ ನಾಮಫಲಕ ಮಾಡಬೇಕು ಅಂತ, ಕನ್ನಡದಲ್ಲಿ ನಾಮಫಲಕಗಳನ್ನು ಮಾಡಬೇಕು ಅಂತ ಒಂದು ಆಜ್ಞೆ ಬಂತು. ಅದು ಬಂದದ್ದು ಸುಳ್ಳಲ್ಲ. ಆವಾಗ ಎಲ್ಲ ಗಡಿಬಿಡಿ ಆಯ್ತು ಮಾರ್ರೆ, ಕೆಲವರಿಗೆಲ್ಲ ಕನ್ನಡದಲ್ಲಿ ನಾಮಫಲಕ ಎಂತ ಮಾಡೋದಂತ. ಒಬ್ಬ ಗ್ಯಾರೇಜಿನವ ಆಲೋಚನೆ ಮಾಡ್ತಾ ಇದ್ದಾನೆ. ಅವನದ್ದು ಮಹಾಲಕ್ಷ್ಮಿ ಗ್ಯಾರೇಜ್ ಅಂತ ಅವನ ಹೆಸರು, ಆ ಗ್ಯಾರೇಜಿದ್ದು. ಇದು ಸರ್ಕಾರದ ಆದೇಶ ಬಂದಿದೆ ಅಂತೇಳಿ ಆಲೋಚನೆ ಮಾಡಿದ, ಕನ್ನಡ ಭಾಷೆಗೆ ಮಹತ್ವವನ್ನು ಕೊಡಬೇಕು, ಅದಕ್ಕೆ ಒಂದು ಸರ್ಕಾರದ ಆದೇಶಕ್ಕೆ ನಾನು ಗೌರವ ಕೊಡಬೇಕಂತೇಳಿ ಮಹಾಲಕ್ಷ್ಮಿ ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಮಾಡಿದೆ. ಬೋರ್ಡ್ ಸ್ವಲ್ಪ ಉದ್ದ ಆಯಿತು, ಪೇಂಟ್ ಜಾಸ್ತಿ ಹೋಯಿತು, ಹೋಗಲಿ. ಅಂತೂ ಇಂತೂ ಮಹಾಲಕ್ಷ್ಮಿ ವೆಹಿಕಲ್ ಗ್ಯಾರೇಜ್ ಅಂತ ಇದ್ದದ್ದನ್ನು ಕನ್ನಡದಲ್ಲಿ ಬರೆಯುವಾಗ ಮಹಾಲಕ್ಷ್ಮಿ ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಬರೆದ.
ಬರೆದಾದ ಮೇಲೆ ಭಾರಿ ಖುಷಿ ಆಯಿತು ಅವನಿಗೆ. ನಾನು ಆಜ್ಞೆ ಪಾಲಿಸಿದ್ದೇನೆ ಸರ್ಕಾರದ ಅಂತೇಳಿ. ಒಂದು ದಿವಸ ಯಾರೋ ಪ್ರಾಧಿಕಾರದ ಅಧ್ಯಕ್ಷರು ಅಥವಾ ಇನ್ನು ಕನ್ನಡ ಸಂಸ್ಕೃತಿ ಮಂತ್ರಿಗಳು ಆಚೆಂದು ಬರುವಾಗ ಖುಷಿ ಆಯಿತು ಅವರಿಗೆ ನೋಡಿ, ಸರ್ಕಾರದ ಆದೇಶವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡಿದ್ದಾನೆ. ವೆಹಿಕಲ್ ಗ್ಯಾರೇಜ್ ಅಂತ ಇದ್ದದ್ದನ್ನು ವಾಹನಗಳ ದುರಸ್ತಿ ಕಾರ್ಯಾಲಯ ಅಂತ ಮಾಡಿದ್ದಾರೆ. ಎಲ್ಲಿದ್ದಾರೆ ಮಾಲಕರು, ಬನ್ನಿ ಹೊರಗೆ ಅವರಿಗೊಂದು ಅಭಿನಂದನೆ ಕೊಡುವ ಅಂತ ಬಂದರು. ಓ ನಮಸ್ಕಾರ, ಭಾಳ ಒಳ್ಳೆಯದಾಯಿತು, ನಮ್ಮ ಆಜ್ಞೆಯನ್ನೆಲ್ಲ ಪಾಲನೆ ಮಾಡಿದ್ದೀನಿ, ನೀವು ತುಂಬ ಸಂತೋಷ ಆಯಿತು ಅಂತ ಅವರಿಗೆ ಅಭಿನಂದನೆ ಕೊಟ್ಟರು, ಯಾರು ಗ್ಯಾರೇಜ್ ಮಾಲಕರಿಗೆ. ಆವಾಗ ಮಾಲಕರು ಇವರಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಹಾಗೆ ನಿಮ್ಮ ಒಂದು ಆದೇಶದ ಮೇರೆಗೆ ಏನೋ ಬೋರ್ಡ್ ಬದಲಾವಣೆ ಮಾಡಿಬಿಟ್ಟಿದ್ದೇನೆ, ಆದರೆ ಬೋಲ್ಟ್ ನಟ್ ಸ್ಪಾನರಿಗೆ ಕನ್ನಡದಲ್ಲಿ ಏನು ಹೇಳೋದು ಅಂತ ತಲೆಬಿಸಿಯಲ್ಲಿದ್ದೇನೆ ಅಂತ ಹೇಳಲ್ಲ ಈ ಗ್ಯಾರೇಜ್ ಮಾಲಕರು. ಆಗುತ್ತೆ ಅದು ಪಾಪ, ಗ್ಯಾರೇಜಿನ ಬೋರ್ಡ್ ಏನೋ ಬದಲಾವಣೆ ಮಾಡಿದ್ದಾನೆ. ಈ ಬೋಲ್ಟು ನಟ್ಟು ಸ್ಪಾನರಿಗೆ ನಮ್ಮ ಎಲ್ಲಿಯೋ ನಮ್ಮ ಇನ್ನು ವಿಶ್ವವಿದ್ಯಾನಿಲಯದ ಡಿಕ್ಷನರಿಯಲ್ಲಿ ಅರ್ಥ ಇರ್ಬೋದೇನೋ, ಆದರೆ ಆ ಕೆಲಸಗಾರರಿಗೆ ಅದು ಗೊತ್ತುಂಟ, ಅವರಿಗೆ ಬೋಲ್ಟು ನಟ್ಟು ಸ್ಪಾನರೇ ಆಗಬೇಕು ವಿನಃ ಬೇರೆ ಆ ಕನ್ನಡದ ಭಾಷೆಯನ್ನು ಅದು ಮಾತಾಡಿಕೊಂಡು ಅದು ಆಗುವುದೇ ಇಲ್ಲ ವ್ಯವಹಾರಕ್ಕೆ. ಹಾಗಾಗಿ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ತಂದುಕೊಡುವಂಥ ವಿಚಾರಗಳೆಲ್ಲ ಅನೇಕ ಇರ್ತದೆ. ಈ ರೀತಿಯಲ್ಲಿ ಕನ್ನಡ ಭಾಷೆ ಉಳಿಬೇಕು, ಬೆಳಿಬೇಕು ಅಂಥೇಳಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕನ್ನಡದ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೋಸ್ಕರವಾಗಿ ನಮ್ಮಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಥೇಳಿ ಕನ್ನಡ ಕಾರ್ಯಕ್ರಮಗಳಿಗೆ ಬಹಳಷ್ಟು ಪ್ರೋತ್ಸಾಹ ಕೊಡುತ್ತೆ. ಸಾಂಸ್ಕೃತಿಕವಾಗಿ ಪ್ರೋತ್ಸಾಹ ಕೊಡುವಂಥ ಸಂಸ್ಥೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ. ಅದೇ ರೀತಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಈ ವರ್ಷ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ನಾಗಾಭರಣ ಸರ್ ಅವರು. ಆಮೇಲೆ ಕಾರ್ಯದರ್ಶಿಯಾಗಿ ಸಂತೋಷ್ ಹಾನಗಲ್ ಅವರಿದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ಒಳ್ಳೆಯ ಚಟುವಟಿಕೆ. ಈ ಕೋವಿಡ್-19 ಅಂತೇಳಿದ್ರೆ ಈ ಒಂದು ಕೊರೋನಾದ ಈ ಅವಧಿಯಲ್ಲಿ 2 ವರ್ಷ ಇದ್ದರೂ ಕೂಡ ಆವಾಗ ಕೆಲವು ಸಿಕ್ಕ ಎಡಿಕೆಯಲ್ಲಿ ಇಂಥ ಒಳ್ಳೆಯ ಉಪಯುಕ್ತವಾಗಿರ್ತಕ್ಕಂಥ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಮಗೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ನಾವು ಆಭಾರಿಯಾಗಿರಬೇಕು. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗ 2ನೇ ಅಲೆಯಲ್ಲಿ ನಾವಿದ್ದೇವೆ. 2ನೇ ಅಲೆಯಲ್ಲಿ ಇರುವಾಗ 1ನೇ ಅಲೆಯಲ್ಲಿ ಒಂದು ನಿಮಿಷ ಸರ್, ಹಾಗೆ 1ನೇ ಅಲೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕೆಲವರಿಗೆ ಈ ಮುಖಮೂತಿ ಮುಚ್ಚಿಕೊಳ್ಳುವಂಥ ಸಂದರ್ಭ ಇದೆಲ್ಲ ಅಲ್ವಾ ನಮ್ಮದು. 1ನೇ ಅಲೆಯಲ್ಲಿ ಏನಾಗಿದೆ, ಒಂದು ದಿವಸ ಇದು ಹಾಕಿದರೆ ಗುರ್ತಾಗೋದಿಲ್ಲ, ಸಾಲ ಕೊಟ್ಟವನಿಗೂ ಗುರ್ತ ಇಲ್ಲ, ಸಾಲ ತಗೊಂಡವನಿಗೂ ಗುರ್ತಾಗುವುದಿಲ್ಲ. ಈ 1ನೇ ಅಲೆಯಲ್ಲಿ ಇದು ಮುಖಮೂತಿ ಮುಚ್ಚಿದಾಗ ಬಹಳ ಕಷ್ಟವೇ. ಹಾಗಾಗಿ ತಿರುಗಾಡುವಾಗ ಇದನ್ನು ತೆಗೆದರೆ ಮಾತ್ರ ಗುರ್ತಾಗೋದು. ಓ ನಮಸ್ಕಾರ ಈರಮಾರ್ರೆ ಗೊತ್ತಾಯಿನೇಜ್ಜಿ ಸಾರಿ ಅವೇ ಅಂತ ಹೇಳ್ತಾರೆ 1ನೇ ಅಲೆಯಲ್ಲಿ. 2ನೇ ಅಲೆಯಲ್ಲಿ ಮೊನ್ನೆ ಹೋಗುವಾಗ ಒಬ್ಬ ಹುಡುಗ ಒಬ್ರಿಗೆ ಹೇಳಿದಂತೆ, ನಮಸ್ತೆ ಅಂಕಲ್ ಎಂಚವಲ್ಲಾರಿ ಇರು ಅಂತ, ಹೇಗಿದ್ದೀರಿ ಅಂಕಲ್ ಅಂತ ಕೇಳಿದಂತೆ. ಆವಾಗ ಅಂಕಲ್ ಹೇಳಿದ್ರಿ, ಯಾರು ಮಾರಾಯ ನೀನು ಅಂತ ಕೇಳಿದ್ರು. ಅವ ಮಾಸ್ಕ್ ಹಾಕಲೇ ಇಲ್ಲ, ಮಾಸ್ಕನ್ನು ಕಿಸೆ ಒಳಗೆ ಇಟ್ಟಿದ್ದಾನೆ. ಹಾಗಾಗಿ ನಮಸ್ತೆ ಅಂಕಲ್ ಹೇಗಿದ್ದೀರಿ ಅಂತ ಕೇಳುವಾಗ, ಯಾರು ಮಾರಾಯ ನೀನು ಅಂತ ಕೇಳುವಾಗ ಕಿಸೆಯಲ್ಲಿ ತೆಗೆದು ಮಾಸ್ಕನ್ನು ಹಾಕಿಕೊಂಡ. ಓಹೋ ನೀನು ಮಾರಾಯ ಕಳ್ಳ ಅಂತ ಹೇಳಿದ್ರು. ಮತ್ತು ಮಾಸ್ಕ್ ಹಾಕಿದರೆ ಗುರ್ತಾಗೋದು 2ನೇ ಅಲೆಯಲ್ಲಿ. 1ನೇ ಅಲೆಯಲ್ಲಿ ಮಾಸ್ಕ್ ಹಾಕಿದಾಗ ಗುರ್ತಾಗ್ತಿರ್ಲಿಲ್ಲ, 2ನೇ ಅಲೆಯಲ್ಲಿ ಮಾಸ್ಕ್ ಹಾಕಿದಾಗ ಗುರ್ತಾಗೋದು ಒಬ್ಬನದ್ದು. ಈ ಥರದಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಮಾರ ನೀನು ಕಳ್ಳ ಅಂತೇಳಿ ಅವನು ಮತ್ತೆ ಬೈಲಿಕ್ಕೆ ಶುರು ಮಾಡಿದೆ ಅವನಿಗೆ. ಆ ಥರದಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಏನೇ ಇರಲಿ ಬೇರೆ ಬೇರೆ ರೀತಿಯಲ್ಲಿ ಇದೊಂದು ನಮಗೆ ಹವ್ಯಾಸ ಆಗಿದೆ. ಮನೆಯಲ್ಲಿ ಬೇರೆ ಬೇರೆ ಕುಳಿತು ಎಲ್ಲರೂ ಮನೆಯಲ್ಲೇ ಇರಿ ಅಂಥೇಳಿ ಮನೆಯಲ್ಲಿ ಇದ್ದು ಕೂತ್ಕೊಂಡು ಅಡಿಗೆ ಆಹಾರಗಳನ್ನೆಲ್ಲ ತಯಾರಿಸಿ ಕೊಡುವಾಗ ಕಡೆಗೆ ಒಂದು ದಿವಸ ಚಹಾ ಕುಡಿಯುವಾಗ ಹೇಳಿದಂತೆ ಗಂಡ, ಗೊತ್ತಾಯ್ತಲ್ವಾ, ಅದಕ್ಕೆ ಸೋಸಲಿಕ್ಕೆ ಬೇಕಂತಿಲ್ಲ, ಚಹಾ ಮಾಡಿ ಹೀಗೆ ಕುಡಿಬೋದು, ಸೋಸಲಿಕ್ಕೆ ಇದುಂಟು. ಹಾಗಾಗಿ ಬರೀ ಚಹಾ ಹೋಗ್ತದೆ. ಒಂದು ದಿವಸ ಪಾಯಸ ಮಾಡಿದ್ದಿಲ್ಲಂತೆ ಮನೆಯಲ್ಲಿ. ಪಾಯಸ ಮಾಡಿದಾಗ ಮನೆಗೆ ಬಂದ ಗಂಡ, ಮನೆಗೆ ಗಂಡ ಬಂದಾಗ ಪಾಯಸ ಕೊಟ್ಟಳು. ಬೈಲಿಕ್ಕೆ ಶುರು ಮಾಡಿದ ಯಾರಿಗೆ, ಹೆಂಡತಿಗೆ. ಏನು ಮಾರೈತಿ ಪಾಯಸ ಅಂದರೆ ಪಾಯಸ ಅಂದರೆ ಅದಕ್ಕೆ ದ್ರಾಕ್ಷೆ ಬೇಕು, ಗೋಡಂಬಿ ಬೇಕು, ಬೇಳೆ ಬೇಕು, ಯಾವುದಿಲ್ಲ, ಬರೀ ಹಾಲು ಹಾಕಿ ಒಂದು ಪಾಯಸ ಮಾಡೋದ ನೀನು ಅಂತ ಜೋರು ಮಾಡ್ತಾಳೆ ಗಂಡ. ಆವಾಗ ಅವಳು ಹೇಳಿದ್ರು, ಮೊದಲು ನಿಮ್ಮ ಮಾಸ್ಕ್ ತೆಗೆದು ಮತ್ತೆ ಪಾಯಸ ಕುಡೀರಿ ಅಂತೇಳಿ ಹೆಂಡತಿ. ಈ ಥರದಲ್ಲಿ ತೊಂದರೆಗಳೆಲ್ಲ ಸಮಸ್ಯೆಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಏನೇ ಇರಲಿ, ಈ ಕೋವಿಡ್ ಎಂಬುದಂಥ ಒಂದು ಮಹಾಮಾರಕ ರೋಗದ ಅವಧಿ, ಏನು ವೈರಸ್ ಉಂಟ ಅದೆಲ್ಲವೂ ಕೂಡ ನಾಶ ಆಗಿ ಸಂಪೂರ್ಣವಾಗಿ ನಾವೆಲ್ಲ ಬೃಹತ್ ಸಮಾರಂಭ ಮಾಡುವಂಥ ಅವಕಾಶ ನಮಗೆ ಸಿಗಲಿ. ಈ ಅವಕಾಶಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ